ಈ ವರ್ಷದ ಪುತ್ತೂರು ಮಾಲಿಂಗೇಶ್ವರ ದೇವರ ವಠಾರದಲ್ಲಿರುವ ಶಾರದಾ ಮಾತೆಯ ದಸರಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ದಸರಾ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುವುದಕ್ಕೋಸ್ಕರ ಒಂದು ಸಮಿತಿಯನ್ನು ರಚಿಸಿಕೊಂಡು ಈಗಾಗಲೇ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದ ರೂಪುರೇಷವನ್ನು ಇವತ್ತಿನ ದಿವಸ ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛಪಡ್ತಿದ್ದೇವೆ. ಈ 9 ದಿನದ ಕಾರ್ಯಕ್ರಮ ನಿರಂತರವಾಗಿ ದೇವಸ್ಥಾನದಲ್ಲಿ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಪೂಜಾ ಧಾರ್ಮಿಕ ವಿಧಿವಿಧಾನಗಳು, ಅದರೊಟ್ಟಿಗೆ ಎಲ್ಲ ಭಕ್ತಾಮಾಶಯರ ಆಶೀರ್ವಾದವನ್ನು ಕೋರುತ್ತಾ ಈ ದುರ್ಗಾಮಾತೆಯ ಭವ್ಯ ಶೋಭಾಯಾತ್ರೆಯನ್ನು 24ನೇ ತಾರೀಕಿನಂದು ಸಾಯಂಕಾಲ 4:15 ಗಂಟೆಗೆ ನಮ್ಮ ಬೊಳುವಾರು ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರು ಈ ಭವ್ಯ ಶೋಭಾಯಾತ್ರೆಯನ್ನು ಉದ್ಘಾಟಿಸುತ್ತಾರೆ. ಇದರ ರೂಪುರೇಷವನ್ನು ನಾವು ಶೋಭಾಯಾತ್ರೆಯನ್ನು ಈ ಸಾರಿ ಪುತ್ತೂರಿನ ಶೋಭಾಯಾತ್ರೆಯನ್ನು ಒಂದು ನಾಡ ಹಬ್ಬವಾಗಿ ಆಚರಣೆ ಮಾಡಬೇಕನ್ನುವ ನಾವೊಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೇವೆ. ಇದರಲ್ಲಿ ಈ ಶೋಭಾಯಾತ್ರೆಯಲ್ಲಿ ರಾಜ್ಯದಾದ್ಯಂತ ನಾಡಿನಾದ್ಯಂತ ಎಲ್ಲ ಜನಪದ ನೃತ್ಯ ತಂಡಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದೆ. ಅದರೊಂದಿಗೆ ಇದರಲ್ಲಿ ಶಾಲಾ ಕಾಲೇಜುಗಳ ಸ್ತಬ್ಧಚಿತ್ರ ಹಾಗೂ ಎಲ್ಲ ಜಾತಿ ಬಾಂಧವರ ಒಂದು ಟ್ಯಾಬ್ಲೋ ಸಿಸ್ಟಮ್ಗಳನ್ನು ಎಲ್ಲ ಅಳವಡಿಸಲಿಕ್ಕೆ ಈಗಾಗಲೇ ನಾವು ಅವರ ಹತ್ರ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಇದರೊಂದಿಗೆ ಸಾಧಾರಣ 1300 ಅಷ್ಟು ಜನರು ಕುಣಿತ ಭಜನೆಯಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಅದರೊಟ್ಟಿಗೆ ಭಜನಾ ತಂಡಗಳು ಸಾಧಾರಣ 1500 ಜನರಷ್ಟು ಭಜನಾ ತಂಡಗಳು ಇದರಲ್ಲಿ ಪಾಲ್ಗೊಳ್ತದೆ. ಅದರೊಂದಿಗೆ ಸುಮಾರು 1500ಕ್ಕೂ ಮಿಕ್ಕಿ ಭಜನಾ ತಂಡದ ಸದಸ್ಯರು ಇದರಲ್ಲಿ ಪಾಲ್ಗೊಳ್ತಾರೆ. ಭವ್ಯ ಮೆರವಣಿಗೆಯನ್ನು ಅದ್ದೂರಿಯಿಂದ ನೆರವೇರಿಸಲಿಕ್ಕೆ ಈಗಾಗಲೇ ಎಲ್ಲ ಅಚ್ಚುಕಟ್ಟಾದಂಥ ಸಮಿತಿಯನ್ನು ರಚನೆ ಮಾಡಿಕೊಂಡು ಈಗಾಗಲೇ ಭಾರಿ ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಇದರೊಟ್ಟಿಗೆ ಸಾಧಾರಣ ಈ ಶೋಭಾಯಾತ್ರೆಯಲ್ಲಿ ಜಗನ್ಮಾತೆ ಶಾರದಾಂಬೆಯ ಭವ್ಯ ಮೆರವಣಿಗೆಯಲ್ಲಿ ಶಾರದಾ ಮಾತೆಯನ್ನು ಜಲ್ಲಿ ಮುಡಿಕಟ್ಟಿನೊಂದಿಗೆ ಶೃಂಗಾರ ಮಾಡಿ ಮಲ್ಲಿಗೆ ಅಲಂಕಾರದಲ್ಲಿ ಆ ರಥವನ್ನು ಶೋಭಾಯಾತ್ರೆಯಲ್ಲಿ ಜನರಿಗೆ ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಅದರೊಟ್ಟಿಗೆ ಪೂಜಾ ವಿಧಿವಿಧಾನ, ಹಣ್ಣುಕಾಯಿ, ಮಂಗಳಾರತಿಗಳನ್ನು ಮಾಡುವಂಥ ಅವಕಾಶವನ್ನು ಭಕ್ತರಿಗೆ ಕಲ್ಪಿಸಿಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಇದರೊಂದಿಗೆ ಪುತ್ತೂರಿನ ಪೇಟೆಯಾದ್ಯಂತ ಎಲ್ಲರ ಸಹಕಾರ ಇದರಲ್ಲಿ ಬೇಕು. ಭವ್ಯ ಮೆರವಣಿಗೆ ಬರುವಂಥ ಸಂದರ್ಭದಲ್ಲಿ ಪೇಟೆಯಾದ್ಯಂತ ಎಲ್ಲ ಭಕ್ತ ಮಹಾಶಯರು ಹಾಗೂ ವ್ಯಾಪಾರ ವೃಂದದವರು ಅವರ ಅಂಗಡಿ ಮುಗ್ಗಟ್ಟುಗಳನ್ನು ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸುವಂತೆ ಮಾಡಿಸಬೇಕು. ದೇವರ ಆಶೀರ್ವಾದವನ್ನು ಬೇಡುತ್ತಾ ಅವರಿಗೆ ಪೂರ್ಣ ಅನುಗ್ರಹ ದೇವರದು ಇರಲಿ ಅಂತ ಆಶಿಸುತ್ತಾ, ಅದರೊಂದಿಗೆ ಈ ಶೋಭಾಯಾತ್ರೆಯ ವಿಶೇಷ ಆಕರ್ಷಣೆಯಾಗಿ ಬೊಳುವಾರಿನಿಂದ ದರ್ಬೆ ವೃತ್ತದೊಳಗೆ ಪುತ್ತೂರಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸಲಿಕ್ಕೆ ಈಗಾಗಲೇ ಏರ್ಪಾಡನ್ನು ಮಾಡಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಪುತ್ತೂರಿನಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲ ಭಕ್ತ ಮಹಾಶಯರು ಭಾಗವಹಿಸಿ ಆ ಜಗನ್ಮಾತೆಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಆ ಜಗನ್ಮಾತೆಯ ಪ್ರಸಾದವನ್ನು ಎಲ್ಲರೂ ಜಗನ್ಮಾತೆಯ ಆಶೀರ್ವಾದವನ್ನು ಪಡ್ಕೊಳ್ಬೇಕಂತ ಈ ಮೂಲಕ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳ ಪರವಾಗಿ ಸಮಿತಿಯ ಸಂಚಾಲಕನಾಗಿ ಈ ಮೂಲಕ ನಿಮ್ಮೆಲ್ಲರ ವಂದನೆಗಳನ್ನು ಸಲ್ಲಿಸುತ್ತಾ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಎಲ್ಲ ಸಮಿತಿಯ ಸದಸ್ಯರಿಗೆ ನನ್ನ ಒಂದೆರಡು ಮಾತನ್ನು ಹೇಳ್ತೇನೆ. ಧನ್ಯವಾದ. ಬೊಳುವಾರಿನಿಂದ ದರ್ಬೆ ತನಕ ಈಗ ಮಾಲಿಂಗೇಶ್ವರ ದೇವಸ್ಥಾನದಿಂದ ಬೊಳುವಾರಿಗೆ ಹೋಗ್ತದೆ ಶಾರದಾ ಮಾತೆಯ ವಿಗ್ರಹದೊಂದಿಗೆ. ಅಲ್ಲಿಂದ ಬೊಳುವಾರಿಂದ ಮೆರವಣಿಗೆಯಲ್ಲಿ ದರ್ಬೆಯಿಂದ ಪರ್ಲಾಡಕ ಹಾಗೆ. ಮತ್ತೊಂದು ಈಗಾಗಲೇ ನಾವು ಕಳೆದ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದೇವೆ, ಯಾವುದೇ ಸಂಘ ಸಂಸ್ಥೆ ಏನಾದರೂ ಸ್ತಬ್ಧಚಿತ್ರ ಟ್ಯಾಬ್ಲೋಗಳನ್ನು ನೀಡುವುದಿದ್ದರೆ ಅವರಿಗೆ 17ನೇ ತಾರೀಕಿನ ತನಕ ಗಡುವು ಇದೆ. ಅದರೊಳಗಡೆ ಅವರು ಸಮಿತಿಯಲ್ಲಿ ಬಂದು ಹೆಸರನ್ನು ನೋಂದಾಯಿಸಲಿಕ್ಕೆ ಅವಕಾಶ ಇದೆ. 17ರ ನಂತರ ಅವರು ಬಂದು ಹೆಸರನ್ನು ನೋಂದಾಯಿಸಲಿಕ್ಕೆ ಅವಕಾಶ ಕೊಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಇಲ್ಲಿ ದೊಡ್ಡ ಮಟ್ಟದ ಶೋಭಾಯಾತ್ರೆ ಆದ ಕಾರಣ ಅದನ್ನು ರೂಪುರೇಷ ಜೋಡಣೆ ಮಾಡಲಿಕ್ಕೆ ಕಷ್ಟ ಆಗುವುದಕ್ಕೋಸ್ಕರ 17ನೇ ತಾರೀಕಿಗೆ ಲಾಸ್ಟಾಗಿ ಇದು ಮಾಡ್ಕೊಳ್ತಾ ಇದ್ದೇವೆ. ಭಾಗವಹಿಸಲಿಕ್ಕೆ ಸಾಧಾರಣ 1300 ಕುಣಿತ ಭಜನಾ ತಂಡ ಬರ್ತದೆ. ಈಗ ನೋಡಿ, ನಮ್ಮ ಈ ಶೋಭಾಯಾತ್ರೆಯಲ್ಲಿ DJ ನಿಷೇಧ ಮಾಡಿದ್ದೇವೆ, ಪಟಾಕಿ ನಿಷೇಧ ಮಾಡಿದ್ದೇವೆ. ಮತ್ತೊಂದು ದೈವಾರಾಧನೆಗೆ ಇದರಲ್ಲಿ
ಅವಕಾಶ ಇಲ್ಲ. ಈಗ ಟ್ಯಾಬ್ಲೋ ನಮಗೆ ಬಂದ ರೀತಿಯಲ್ಲಿ ಸಾಧಾರಣ 15 ಟ್ಯಾಬ್ಲೋ ಇದೆ. ಮತ್ತು ಪೂಜಾ ನೃತ್ಯ ಮತ್ತು ಡೊಳ್ಳು ಕುಣಿತ ಮತ್ತು ವೀರಗಾಸೆ ಇಂಥದ್ದೆಲ್ಲ ಒಂದು 10 ತಂಡ ಇದೆ. ಮತ್ತು ಈ ಸ್ತಬ್ಧ ಚಿತ್ರ ಅಂಥದ್ದೊಂದು 10. ಹಾಗೆ ಟೋಟಲ್ ಒಂದು 35 ತಂಡಗಳು ಭಾಗವಹಿಸುವ ನಿರೀಕ್ಷೆ ಉಂಟೀಗ. ಇದಕ್ಕೆ ಸಾಧಾರಣ ಒಂದು 25 ಲಕ್ಷ ರೂಪಾಯಿ ತನಕ ಖರ್ಚುಗಳಿವೆ. ಈಗಾಗಲೇ ನಾವು ಎಲ್ಲ ಕಡೆ ಎಲ್ಲ ಸಂಘ ಸಂಸ್ಥೆಗಳಿಂದ ಕೇಳ್ತಾ ಇದ್ದೇವೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.